11-9 in favor of Kallega. The 11-9 ಪಂದ್ಯಾಟ ಸಾಗಿ ಬರ್ತಾ ಇವೆ. ಹನ್ನೊಂದು 11 ಪಂದ್ಯಾಟ ಸಾಗಿ ಬರ್ತಾ ಇವೆ. ಇದು ಸೂಪರ್ ಟೇಕಲ್ ಆನ್. ಇದು ಸೂಪರ್ ಟೇಕಲ್ ಆನ್ ಆಗಿದೆ. ಇದು ರಸ್ತಿದ ಐದಳಿಯಲ್ಲಿ ಫ್ರಿಜ್ಜು. ಸೂಪರ್ ಟೇಕಲ್ ಆನ್ ಆಗಿದೆ. ಇಲ್ಲಿ ಟೇಕಲ್ ಆದರ 2 ಅಂಕದ ಸೇರ್ಪಡೆಗೊಳ್ಳುತ್ತವೆ. ಇದು 11-9 ಪಂದ್ಯಾಟಗಳು ಸಾಗಿ ಬರ್ತಾ ಇವೆ. 11-9 ಇದು ಪ್ರಸ್ತುತದಳೆ ಜೆರ್ಸಿ ನಂಬರ್ 777. ಇದು ಕೊಡಿಪಾಡಿ. ಇದು ವಿಳೆಯ ಇದು ಅಂಕೆಗಳ ಒತ್ತಡಗಳ ಕೊಡಿಪಾಡಿಗೆ. ಇದು ಅಂಕೆಗಳನ್ನು ಮೆಟ್ಟ ಹಾಕುವ ಪ್ರಯತ್ನಗಳು. ಇದು ಕೊಡಿಪಾಡಿಯ ಇಲ್ಲಿ ನೋಡಬೇಕಾಗಿದೆ, ಕಾದು ಕುಳಿತು ನೋಡಬೇಕಾಗಿದೆ. ಇಲ್ಲಿ ತೀರ್ಪುಗಾರರು ಇಲ್ಲಿ ಎದುರಿಸಿ ಗಾಯಸಿ ನೋಡಬೇಕಾಗಿದೆ. ಇದು ಅಫಿಷಿಯಲ್ ಡಿಸಿಷನ್, ದ ರೈಟ್ ಡಿಸಿಷನ್. Yes, ಇದು 2 ಪಾಯಿಂಟ್. ಇದು ಕಡಿಪಾಡಿ 2 ಅಂಕದ ಸೇರ್ಪಾಡ. 2 ಅಂಕದ ಸೇರ್ಪಡೆಯೊಂದಿಗೆ ಅಂಕ ಪಟ್ಟಿಯಲ್ಲಿ 11-11 ಸಮಬಲ. 11 ಈಚ್ ಪಾಯಿಂಟ್. ಇದು 11-11. ಇದು ಮತ್ತೆ ಫ್ರಿಚ್ಚು. ಐವರ ಡಿಫೆನ್ಸ್. ಇದು ಫ್ರಿಚ್ಚುವಿನ ದಾಳಿ. ಓ ಸುನಾಮಿಯಿಂದ ತಡೆಗೋಡೆ. ಇನ್ನ ಇದು ಸಿಂಗಲ್ ಪಾಯಿಂಟ್. ಇಲ್ಲಿ 20 ಅಂಕದ ಸೇರ್ಪಡೆ. ಅದು 12-11 ಇವನ್ನಡೆಯಲ್ಲಿ ಕಲ್ಲೆಗ. ಎಸ್ 12-11 1 ಪಾಯಿಂಟ್ ಲೀಡ್ ಬೈ ದ ಕಲ್ಲೆಗ. ಇದರ ಡಿಫೆನ್ಸ್. ಈ ನೋಡಲು ಈತ ವಾಲಿಬಾಲ್ ಆಟಗಾರನಾಗಿ ಕಾಣ್ತಾನೆ, ಆದರೆ ಈತ ಇದು ಕಬಡ್ಡಿಯ ಆಟಗಾರ. ಇದು ನೀಲಕಾಯದ ಮೇಘವರ್ಣದ ಆಟಗಾರ. ಓಹೋ, ಇದು ಸಿಂಗಲ್ ಪಾಯಿಂಟ್. ಇದು 1 ಪಾಯಿಂಟ್. ಇಬ್ಬರಾಗುತ್ತೆ. ಇದು 1 ಅಂಕದ ಸೇರ್ಪಡೆಗೊಳ್ತಾ ಇವ. ಇದು ಪಂದ್ಯಾಟ. ಇದು 12-12ರಲ್ಲಿ 13-11 ಪಂದ್ಯಾಟ ಸಾಗಿ ಬರ್ತಾ ಇವ. ಇದು 13-11. ಇದು 13-11 ಪಂದ್ಯಾಟಗಳು ಸಾಗಿ ಬರ್ತಾ ಇವ. ಇದು ಸೂಪರ್ ಟೇಕಲ್ ಆನ್ ಆಗಿದೆ. ಇಲ್ಲಿ ಟೇಕಲ್ ಮಾಡುವ ಪ್ರಯತ್ನಗಳು ಬರ್ತಾ ಇವ. ಇಲ್ಲಿ ಸೂಪರ್ ಟೇಕಲ್ ಬಾಲ್. ಓಹೋ, ಇಲ್ಲಿ 5 ಪಾಯಿಂಟ್. ಇದು ಸೂಪರ್ ಡೂಪರ್ ರೈಡ್. ನೋಡಿ, ವಿಶ್ರಾಂತಿಯ ಇದು ಕೋರಿಕೆಯ ವೇಳೆ ಅಂಕ ಬಟ್ಟಿ ತೋರಿಸ್ತಾ ಇವೆ. ನೋಡಿ, 18-11 ಇದು ವಿನ್ನಡೆಯಲ್ಲಿ ಈ ಕಲ್ಲೆಗ. ಇದು 18-11. ಇದು 17-55.
18-11. ಇದು ವಿನ್ನಡೆಯಲ್ಲೇ ಇದು ಕಲ್ಲೆಗ ಇದು ಸ್ಪೋರ್ಟ್ಸ್ ಇದು ಕಲ್ಲೆಗ ಟೈಗರ್ಸ್ ಪುತ್ತೂರಿನ ವಿನ್ನಡೆಯಲ್ಲಿದೆ. ಇದಕ್ಕೆ ಬಿಟ್ಟು ಅಯ್ಯ ಫೈನಲ್ ಹಣಾಹಣಿ ಪಂದ್ಯಾಟ ಸಾಗಿ ಬರ್ತಾ ಇವ. ಇಲ್ಲಿ ಮತ್ತೆ ನೀಲಕಾಯದ ಮೇಘವರ್ಣದ ಹೆಟ್ಟಗಾರನ ಐದಾಳಿ ಕಂಡು ಬರ್ತಾ ಇವ. ಎಸ್, ಕೊನೆಯ 5 ನಿಮಿಷಗಳು ಮಾತ್ರ ಬಾಕಿ. ಈ ತಂಬಿ ಲಾಸ್ಟ್ 5 ಮಿನಿಟ್. ಥರ್ಡ್ ರೈಟ್ ಇದು ಸಿಚುವೇಶನ್ ಕಂಡುಬರ್ತಾ ಇವ. ಇಲ್ಲಿ ಇದು ಮಾಡು ಇಲ್ಲವೇ ಮಾಡಿ ಇದು ಅಂಕದೊಂದಿಗೆ ಅಂಕಣಕ್ಕೆ ಮರಳಿ ಹೋಗಲೇಬೇಕೆನ್ನುವ ಇತವಿಕೆಗಳ ಸೃಷ್ಟಿಗೊಂಡಿದೆ. ಅಲ್ಪ ಸ್ಟೇಜ್ ಎದುರು ಕುಲ್ನಗಲಿ ಸೂಚನೆ ಎದುರದ ರೆಡ್ ಲೈನ್ ಅಲ್ಪ ಏರ್ಲ ಕುಳ್ಳೇರ ಬಳಿ ದಯದೀತು ಕುಳ್ಳೇರ ಲಕ್ಕಬ ದಯಪಂಡ ಎದುರದ ರೆಡ್ ಲೈನ್ ಅಲ್ಪ ಎಂಕಲ ಅತಿಥಿಲು ವರ್ರೆಂಡು ದಯದೀದು ಸುರುತ ರೆಡ್ ಲೈನ್ ಏರ್ಲ ಕುಳ್ಳರ್ಚಿ ಅಲ್ಲಿ ಕುಳ್ಳಿಯರ್ನ ನೀವು ಲಕ್ಕಬ ದಯದೀದು ಗಮನ ಅಡಿಪಾಡು ಬಿರವಗೆ ಕುಳ್ಳಿ ದಯದೀದು ಲಕ್ಕ ರಿಜ್ಜಿ ಎಂಕಲ್ ಅದಕ್ಕೋಸ್ಕರ ಪೂರ ರೆಡ್ ಲೈನ್ ಬುರ್ದು ಕುಳ್ಳಿ ಅಲ್ಪ ಎದುರುಡು. ಪಂದ್ಯಾಟ 12-19 ಪಂದ್ಯಾಟ. ಇದು 12-19. ಇದು ಮತ್ತೆ ಪ್ರಸ್ತುತ ಅದು ಬ್ರಿಡ್ಜು ಅದು ಬ್ರಿಡ್ಜಿನ ಇದರಲ್ಲಿ ಕಂಡು ಬರ್ತಾ ಇವ. ಇದು ಕಬಡ್ಡಿಯ ಇದು ಫೈನಲ್ ಹಣಾಹಣಿ. ಇದು ಬೆಕ್ಕಿಕ್ಕೆ ಮಾಡುವ ಪ್ರಯತ್ನಗಳು. ನಾಟಕ ಪುನಲ್ಪ ಎದುರದ ರೆಡ್ ಲೈನ್ ಅತಿಥಿಲೆಗೆ ಮೀಸಲಾದುಂಡು ತೆರೆದು ಗಮನ ಅಡಿಪಡು. ಮಾತೇರ್ಲ ಅತಿಥಿಲೆ ಅಂಡ ಬೇತೆ ಊರುದು ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮೊಟ್ಟಿಗೆ ಸೇರಿದು ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಾಯಿನ ಕೆಲವೊಂದು ಅತಿಥಿಗಳು ನಮ್ಮೊಟ್ಟಿಗೆ ಈ ಫೈನಲ್ ಹಣಾಹಣಿಯಲ್ಲಿ ಗೆದ್ದರ 10,000 ರೂಪಾಯಿಯ ಜೊತೆ ಇದು ನಗದು ಜೊತೆ ಇದು ಶಾಶ್ವತ ಫಲಕ. ಆಹಾ, ಇಲ್ಲಿ ಬಾಹುಬಲಿಯನ್ನ ಹೊರಾಂಗಣಕ್ಕೆ ತೆರಳಿಸಿದ್ದಾರೆ. ಅಂಕಪಟ್ಟಿಯಲ್ಲಿ ಇದು 13-19 ಪಂದ್ಯಾಟ. ಇದು ವಿನ್ನಡೆಯಲ್ಲೇ ಇದು ಕಲ್ಲೆಗ ಇದು 13-16. ಇದು ಕಬಡ್ಡಿಯ ರೋಚಕತೆಗ ಸಾಕ್ಷಿಗಳು ತಾಯುವ ಒಂದು ಕಡ ಇದು ಬೋನಸ್ ಲಾಸ್ಟ್ 3 ಮಿನಿಟ್. ಕೊನೆಯ 3 ನಿಮಿಷಗಳ ಪಂದ್ಯಾಟ ಮಾತ್ರವಾಗಿ. ಇದು ಅಂತಿಮ ಇದು 3 ನಿಮಿಷಗಳ ಪಂದ್ಯಾಟಗಳು ಮಾತ್ರ ಬಾಕಿ ಇದೆ. ಎಸ್ ನೋಡಿ ಇದು ನೋಡಿ ಇದು ಅಂಕಪಟ್ಟಿ ತೋರಿಸ್ತಾ ಇವ. 20-13 ಪಂದ್ಯಾಟಗಳು ಸಾಗಿ ಬರ್ತಾ ಇವ. ಇದು ಕಬಡ್ಡಿ ಈ ಪಂದ್ಯಾಟದ ಬಹುಮಾನಗಳು. ಇದು ಪುರುಷರ ಹೊನಲು ಬೆಳಕಿನ 55 kg ವಿಭಾಗದ ಇದು ಕಬಡ್ಡಿ ಈ ಪಂದ್ಯಾಟದ ಪ್ರಥಮ ಬಹುಮಾನ ಇದು 6,022 ಮತ್ತು ವೀರ ಸಾವರ್ಕರ್ ಟ್ರೋಫಿ. ಇದು ನಗದು ಕೊಡುಗೆ ಶಿವಂ ಫ್ರೆಂಡ್ಸ್ ಕಡಿ ಶಿವಾಲಯ. ದ ಟ್ರೋಫಿ ಕೊಡುಗೆ ಶ್ರೀ ವಿಷ್ಣುಮೂರ್ತಿ ಫ್ರೆಂಡ್ಸ್ ಪೆರ್ನೆ ಕಳಿಂಚ. ನೋಡಿ 1 ಅಂಕದ ಸೇರ್ಪಡೆ. ಹಾಗೆ ದ್ವಿತೀಯ ಬಹುಮಾನ 4,022 ಹಾಗೂ ವೀರ ಸಾವರ್ಕರ್ ಟ್ರೋಫಿ. ಇದು ನಗದು ಕೊಡುಗೆ ಗಣೇಶ ವಾಲ್ತಾಜ ಟ್ರೋಫಿ ಕೊಡುಗೆ ರಾಧಾಕೃಷ್ಣ ಕಡಂಬು ನೆಕ್ಕರ. ತೃತೀಯ ಬಹುಮಾನ 2,022 ವೀರ ಸಾವರ್ಕರ್ ಟ್ರೋಫಿ. ನಗದು ಕೊಡುಗೆ ಲತೀಶ್. ಲಾಸ್ಟ್ 2 ಮಿನಿಟ್ ಫುಲ್ ಫಾರ್ ಟೈಮ್. ಕೊನೆಯ 2 ನಿಮಿಷಗಳ ಪಂದ್ಯಾಟ ಮಾತ್ರ. ಇದು ನಗದು ಕೊಡುಗೆ ವಸಂತಗೌಡ ಮೆಂಡಾಜ ಟ್ರೋಫಿ ಕೊಡುಗೆ ಇದು 14-21 ಪಂದ್ಯಾಟ. ನಗದು ಕೊಡುಗೆ ವಸಂತಗೌಡ ಮುಂಡಾಜ ಟ್ರೋಫಿ ಕೊಡುಗೆ ಬಾಲಸುಬ್ರಹ್ಮಣ್ಯ ಬಡ್ಡಾಯೂರು. ಇದು ಉತ್ತಮ ದಾಳಿಗಾರ ಉತ್ತಮ ಹಿಡಿತಗಾರ ಸರ್ವಾಂಗೀಣ ಆಟಗಾರ ಟ್ರೋಫಿ ಕೊಡುಗೆ ಇದು ಸಂತೋಷ್ ಶಕ್ಕಿದಿಲ್ಲ. ಇಂದಿನ ಈ ಒಂದು ಕಬಡ್ಡಿ ಪಂದ್ಯಾಟದ ನಮ್ಮೊಂದಿಗೆ ನಿರೂಪಣೆ ಮಾಡ್ತಿರುವವರು
ಬೋನಸ್ 20ರ ವಯೋಮಾನದ ಯುವ ವೀಕ್ಷಕ ವಿವರಣೆಗಾರ ಬಿರುದಾಂಕಿತ ವೀಕ್ಷಕ ವಿವರಣೆಗಾರ ಮಾತಿನ ಮಾಂತ್ರಿಕ ಸಂದೇಶ್ ದ್ರಾವಿಡ್ ಉಪ್ಪಿನಂಗಡಿ ಇವರಿಗೆ ಎಲ್ಲರೊಮ್ಮೆ ಚಪ್ಪಾಳೆ ತಟ್ಟಿ ಅವರನ್ನು ಅಭಿನಂದಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಇದು ಫೈನಲ್ ಹಣಾಹಣಿ. ಇದು ಕಬಡ್ಡಿ ಪಂದ್ಯಾಟ. ಇದು ಪುರುಷರ ಇದು ಮಿಕ್ಸ್ ವಿಭಾಗದ ಕಬಡ್ಡಿ ಪಂದ್ಯಾಟದ ನನಗಿದು ಕೊಡುಗೆ ಹಾಗೂ ಈ ಟ್ರೋಫಿ ಕೊಡುಗೆ. ಇದು ಪ್ರಥಮ ಬಹುಮಾನ 10,022 ಹಾಗೂ ವೀರ ಸಾವರ್ಕರ್ ಟ್ರೋಫಿ. ಎಸ್ ಇಲ್ಲಿ ಈ ಟ್ಯಾಕಲ್ ಗೊಂಡಿದೆ. ಇದನ್ನ ಸ್ಕೋರ್ 7. ಇದು 22-15 ಇನ್ ಫೇವರ್ ಆಫ್ ಕಲ್ಲೆಗ. 22 ಸಂದೇಶ್ ಇದು ನೋಡಿ, ಇದು ಒಂದು ಕಡೆ ಇದು ಟೀಮ್ ಟೈಗರ್ಸ್ ಕಲ್ಲೆಗ. ಇದು ಕರೆಕ್ಟಾ ಎನ್ನ ತಂಬಿ? ಇವ ಕರೆಕ್ಟಾ? ಎಸ್ ಓಕೆ. ಇದು ಅಂಕ ಬಟ್ಟಿ ತೋರಿಸ್ತಾ ಇವ. ಇದು 22-15 ಲೀಡ್ ಬಾಯ್ ಈ ಟೀಮ್ ಕಲ್ಲೆಗ. ಈ ಟೀಮ್ ಟೈಗರ್ಸ್ ಕಲ್ಲೆಗ. ಎಮ್ ರೈಟ್? ಎಸ್ ಓಕೆ. ಇದು ನೋಡಿ, ಈ ಕಬಡ್ಡಿ ಪಂದ್ಯಾಟದ ಪುರುಷರ ಮುಕ್ತ ವಿಭಾಗದ ಕಬಡ್ಡಿ ಪಂದ್ಯಾಟ. ಅದು ಪ್ರಥಮ ಬಹುಮಾನ 10,022 ಹಾಗೂ ವೀರ ಸಾವರ್ಕರ್ ಟ್ರೋಫಿ ನಗದು ಕೊಡುಗೆ ಶರತ್ ರೈ ಹನುಮಾನ್ ಕನ್ಸ್ಟ್ರಕ್ಷನ್ ಪುತ್ತೂರು. ಟ್ರೋಫಿ ಕೊಡುಗೆ ಪ್ರಜನ್ ಶೆಟ್ಟಿ ಮಂಗಳಾದೇವಿ ರೋಡ್ ಲೈನ್ಸ್ ಪುತ್ತೂರು. ದ್ವಿತೀಯ ಬಹುಮಾನ 7,022. ಪಂದ್ಯಾಟ ಸಂಪನ್ನ. ಈ ವರ್ಷದ ಪುರುಷರ ಮುಕ್ತ ವಿಭಾಗದ ಕಬಡ್ಡಿ ಪಂದ್ಯಾಟದ ಇದು ಪ್ರಥಮ ಬಹುಮಾನದ ವಿಜೇತ ಟೀಮ್ ಟೈಗರ್ ಫ್ರೆಂಡ್ಸ್. ಈ ಟೀಮ್ ಕಲ್ಲೆಗ ಟೈಗರ್ಸ್. ಇದು ದ್ವಿತೀಯ ಶ್ರೀದೇವಿ ಕೊಡಿಪಾಡಿ. ನಾಟಕದಲ್ಪ ಎದುರದ ರೆಡ್ ಲೈನ್ ಏರ್ಲ ಕುಲೋರ್ಚಿ ದೈದಲ್ಪ ಅತಿಥಿನಾಗ್ಲಿ ಬೋರ್ಡು. ನಾಟಕದಲ್ಪ ಎದುರದ ರೆಡ್ ಲೈನ್ ಪೈನ ಪಿರೋಡು ಮಾತಕೊಳ್ಳಿ. ಅಲ್ಪ ಅನ್ನ ಸಂತರ್ಪಣೆ ಒಂದುಂಡು ಅಂಚನೆ ಗ್ರೌಂಡ್ ಪ್ರಶಸ್ತಿ ವಿತರಣೆ ಐತೆ. ಕೆಲವು ನಿಮಿಷ ಹಾಕೊಂಡು ಪ್ರಶಸ್ತಿ ವಿತರಣೆ ಆಯ್ಕೆ ಬುಕ್ಕ ನಾಟಕ ಪ್ರಾರಂಭ ಆಪುಣೆ. ಮಾತೇರ್ಲ ವನಸು ಮಂತೋಲ್ನೆ ಬೇಗ ಬೇಗ ವನಸು ಮಂತೋಲ್ನೆ ನಾಟಕ ಪ್ರಾರಂಭ ಆಪುಂಡು. ಎದುರು ಮಹಿಳೆಯರಿಗೂ ಐನಾತ್ ಬೇಗ ಎದುರು ಪುಡೆಟ್ಟು ಮಹಿಳೆಯರ್ಕೊಳ್ಳಿ ಜೋಕುಲ್ ಪುರ ಎದುರು ಬೇಗ ಹೊಲ್ಲೆ ಬಕ್ಕ ದಿಕ್ಕುಜಿ ನಾಟಕ ನಾಟಕ ತುಯ್ಯರಾಜ್ ಪನ್ಪರ್. ನೋಡಿ, ಇದು ಕಲ್ಲೆಗ ಟೈಗರ್ಸ್ ಪುತ್ತೂರು. ಇದು ಫಸ್ಟ್ ಪ್ರೈಸ್. ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವೀಕ್ಷಕ ವಿವರಣೆ ಮಾಡಿದಂತ ಸಂದೇಶ್ ಇವರಿಗೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ವಸಂತ ಸಫಲ್ಯ ಕುಂಜಾರು ವೆಲ್ಫೇರ್ ಅಸೋಸಿಯೇಷನ್ ಇವರು ಸಂದೇಶ್ ಅವರಿಗೆ ಶಾಲು ಹಾಕಿ ಸ್ಮರಣಿಕೆ ಗೌರವಿಸಬೇಕು. ಅದೇ ರೀತಿ ಬ್ಯಾಂಡ್ನ ಚಿದಾನಂದ್ ದಯವಿಟ್ಟು ಬರಬೇಕು. ಅಡುಗೆ ಸತೀಶನ್ನೊಮ್ಮೆ ಇಲ್ಲಿ ಗ್ರೌಂಡ್ ಹತ್ರ ಬರಬೇಕು. ಸತೀಶನ್ನ ಇಂದಿನ ಬ್ಯಾಂಡ್ ವಾದಕ ಬಹಳ ಮನೋರಂಜನೆ ನೀಡಿದಂತ ಚಿದಾನಂದ್ ಇವರಿಗೆ ರಾಕೇಶ್ ಪರ್ಲಡ್ಕ ಶಾಲು ಹಾಕಿ ಗೌರವಿಸಬೇಕು. ಕೊಂಬು
ನಮಗೆ ವರ್ಷಂ ಪ್ರತಿ ಕೊಂಬು ಪ್ರಾಯೋಜಕರು ರವಿರಾಜ್ ಕುಂಜಾರು ದಯವಿಟ್ಟು ಬರಬೇಕು. ಇವರಿಗೆ ಪ್ರದೀಪ್ ಶಂಕರ್ ಹಾರಕರೆ ಸ್ಮರಣಿಕೆ ಮತ್ತು ಶಾಲ್ ನೀಡಿ ಗೌರವಿಸಬೇಕು. ನಮ್ಮೊಂದಿಗೆ ಇನ್ನೋರ್ವ ಕೊಂಬುವಾದಕ ಪ್ರವೀಣ್ ಆಗಮಿಸಿದ್ದಾರೆ. ಇವರಿಗೂ ಕೂಡ ಸ್ವಾಗತ ಬಯಸ್ತಾ ಇವರಿಗೆ ಪ್ರದೀಪ್ ಶಂಕರ್ ಹಾರಕರೆ ಶಾಲು ಹಾಕಿ ಗೌರವಿಸಬೇಕು. ಅದೇ ರೀತಿ ರುಚಿಯಾದ ಅಡುಗೆ ಸುಮಾರು ಮೊನ್ನೆಯಿಂದ ಈ ರಾತ್ರಿವರೆಗೂ ರುಚಿಯಾದ ಅಡುಗೆ ಡಾಕ್ಟರ್ ಪುತ್ತೂರಾಯ ಸರ್ ಕೂಡ ಹೇಳಿದ್ದಾರೆ, ಬಹಳ ಉತ್ತಮವಾದ ಅಡುಗೆ ಅಂತ. ಅವರೊಬ್ಬ ಸತೀಶ್ ಅನ್ನ ಇವರಿಗೆ ಈಗ ಡಾಕ್ಟರ್ ರಾಮಚಂದ್ರ ಭಟ್ ಇವರು ಶಾಲು ಹಾಕಿ ಗೌರವಿಸಬೇಕು. ಅದೇ ರೀತಿ ಸುದ್ದಿ ಮೀಡಿಯಾ ನಿನ್ನೆಯಿಂದ ನಮಗೆ ಲೈವ್ ಕಾರ್ಯಕ್ರಮ ನೀಡುತ್ತಿದ್ದ ಸುದ್ದಿ ಮೀಡಿಯಾ ಇದರ ಸದಸ್ಯರು ಬರಬೇಕು. ಇವರಿಗೆ ಅಶೋಕ್ ರವರು ಶಾಲು ಹಾಕಿ ಗೌರವಿಸಬೇಕು. ಸೌಂಡ್ಸ್ ನ ರಂಜಿತ್ ಉತ್ತಮವಾದ ಸೌಂಡ್ಸ್ ಮತ್ತು ಲೈಟ್ಸ್ ಮಾಡಿದಂತ ರಂಜಿತನ್ನ ಇವರು ವೇದಿಕೆ ಬರಬೇಕು. ಇವರಿಗೆ ರಾಧಾಕೃಷ್ಣ ಗೌಡ ಮತಾವರವರು ಸಾಲು ಹಾಕಿ ಗೌರವಿಸಬೇಕು. ಉತ್ತಮವಾದ ಸೌಂಡ್ಸ್ ಅಂಡ್ ಲೈಟ್ಸ್ ನಮಗೆ ಮಾಡಿದಂತಹ ರಂಜಿತನ ನಿನ್ನೆಯಿಂದಲೂ ನಿದ್ದೆ ಇಲ್ಲದೆ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅದೇ ರೀತಿ ನಮ್ಮ ಜೊತೆ ಅಫಿಷಿಯಲ್ ಮಾಡಿದವರು ಉತ್ತಮ ಅಫಿಷಿಯಲ್ ಈಗಾಗಲೇ ಗಣೇಶನ್ನ ಸನ್ಮಾನ ಸ್ವೀಕರಿಸಿದ್ದಾರೆ. ಸುರೇಶ್ ನೀಲಂಗರ್ 2005 ಸ್ಟೇಟ್ ಕೌನ್ಸಿಲಿಂಗ್ ಫಸ್ಟ್ ಸ್ಟೂಡೆಂಟ್ ಕೇರಳ ಸ್ಟೇಟ್ ಕಬಡ್ಡಿ ಅಫಿಷಿಯಲ್ ದಯವಿಟ್ಟು ನಾವು ಬರಬೇಕು. ತಮಗೆ ಸವಿನ್ ಶಾಲು ಹಾಕಿ ಅವರಿಗೆ ಸ್ಮರಣೆ ನೀಡಿ ಗೌರವಿಸಬೇಕು. ಇನ್ನೊಬ್ರು ಶ್ಯಾಮಲ್ ಭಾಸ್ಕರ್ 2006 ಕೇರಳ ಸ್ಟೇಟ್ ಜೂನಿಯರ್ ನ್ಯಾಷನಲ್ ಪ್ಲೇಯರ್ ಅಂಡ್ 2010 ಯೂನಿವರ್ಸಿಟಿ ಪ್ಲೇಯರ್ ಕಬಡ್ಡಿ ಪ್ಲೇಯರ್ ಅಂಡ್ ಕೇರಳ ಸ್ಟೇಟ್ ಕಬಡ್ಡಿ ಅಫಿಷಿಯಲ್ ಇವರಿಗೆ ಹರೀಶ್ ಅವರು ಶಾಲು ಹಾಕಿ ಗೌರವಿಸಬೇಕು. ಇನ್ನೊರು ಶಶಿಧರ್ ಕಾಸರಗೋಡು ಕೇರಳ ಸ್ಟೇಟ್ ಕಬಡ್ಡಿ ಅಫಿಷಿಯಲ್ ಇವರಿಗೆ ಯುವರಾಜ್ ಇವರು ಶಾಲು ಹಾಕಿ ಗೌರವಿಸಬೇಕು. ಇನ್ನೋರರು ನಮ್ಮ ಊರಿನವರೇ ಲಕ್ಷ್ಮಣ ಪಡ್ನೂರು ಓಲ್ಡ್ 55 kg ಕಬಡ್ಡಿ ಪ್ಲೇಯರ್ ಅಂಡ್ ಅಫಿಷಿಯಲ್ ಪುತ್ತೂರ್ ಅಮೆಚೂರ್ ಇವರಿಗೆ ಪ್ರದೀಪ್ ಶಾಲು ಹಾಕಿ ಗೌರವಿಸಬೇಕು. ಐವತ್ತೈದು ಕೆಜಿ ಧನುಷ್ ಸಂದೇಶ್ ಪ್ರಶಸ್ತಿ ಮಾಡಿ. ನಮಸ್ಕಾರ.
ಎಂಕ್ ಎಂಕ್ ಅಣ್ಣ ಈ ನೈಟ್ ಇತ್ತಾನೆ ಎಂಕ್ಲ ನಡಿದಾನ ನೈಟ್ ಕಣ್ಣೆ ಬಿಡಂದ ಎಂಕ್ಲ ನಾಳೆ ಯಾರ ಬೇಗ್ಲ ಕೊರಡು ಮಕೇಶ್ಗಳ ಕೊರಡು ಬೊಲ್ಪ ಉಂಟ ಕಣ್ಣು ನಿದ್ರೆ ನೋಡಿ ಇದು ವಿಭಾಗದ 55 kg ವಿಭಾಗದ ಕಬಡ್ಡಿ ಪಂದ್ಯಾಟದ ಇದು ಬಹುಮಾನದ ವಿತರಣೆ ನಡೆಯಲಿದೆ. ನವೀನ್ ಸರ್ ನವೀನ್ ಅದ ನೋಡಿ ಇದು 55 kg ವಿಭಾಗದ ಇದು ಚತುರ್ಥ ಬಹುಮಾನ ದ ಟೀಮ್ ಶ್ರೀ ಕ್ಷೇತ್ರ ಮಾಡುತ್ತಾರು ಕೊರತಿಘಟ್ಟ ಅವಿ ಇದು ಕೊರತಿಘಟ್ಟ ಇದು ವಿ ಶ್ರೀ ಕ್ಷೇತ್ರ ಮಾಡುತ್ತಾರು ಕೊರತಿಘಟ್ಟ ಅವಿ ಇವನೇ ಇವರಿಗೆ ರಾಕೇಶ್ ಕುಮಾರ್ ಪರ್ಲಾಡ್ಕ ದಯವಿಟ್ಟು ಅಲ್ಲಿ ಇದು 55 kg ವಿಭಾಗದ ಇದು ತೃತೀಯ ಬಹುಮಾನ ಶ್ರೀ ಕ್ಷೇತ್ರ ಮಾಡುತ್ತಾರು ಕೊರತಿಘಟ್ಟ ಇದು ಕೊರತಿಘಟ್ಟ ಚತುರ್ಥ ಮತ್ತು ತೃತೀಯ ಬಹುಮಾನ ಶ್ರೀ ಕ್ಷೇತ್ರ ಮಾಡುತ್ತಾರು ಕೊರತಿಘಟ್ಟ. ದಯವಿಟ್ಟು ಕೊರತಿಘಟ್ಟೆ ಎಸ್ 55 kg ವಿಭಾಗದ ದ್ವಿತೀಯ ಬಹುಮಾನದ ವಿಜೇತರು ಟೀಮ್ ವಿಷ್ಣುಮೂರ್ತಿ ಫ್ರೆಂಡ್ಸ್ ಕಳಂಚಾಬೆರ್ನ ಯೋಗೀಶ್ ರವರ ಅಡಿಯಲ್ಲಿ ಬೆಳಗಿದಂತಹ ತಂಡ ದ ಟೀಮ್ ವಿಷ್ಣುಮೂರ್ತಿ ಫ್ರೆಂಡ್ಸ್ ಕಳಂಚಾಬೆರ್ನ ರಾಧಾಕೃಷ್ಣ ಕಡಂಬು ಇವರೇ ರಾಧಾಕೃಷ್ಣ ಕಡಂಬು ರಾಧಾಕೃಷ್ಣ ಕಡಂಬು ಇವರು ಬಹುಮಾನ ನೀಡಿ ಗೌರವಿಸಬೇಕು. ರಾಧಾಕೃಷ್ಣ ಕಡಂಬು 55 kg ವಿಭಾಗದಲ್ಲಿ ಸೋಲನ್ನೇ ಕಾಣದೆ ಸತತ 54 ತಂಡಗಳು ಭಾಗವಹಿಸಿ 55 ಪಂದ್ಯಾಟಗಳು ಮುನ್ನಡೆಸಿ ಪ್ರಥಮದಿಂದ ಕೊನೆಯವರೆಗೂ ಸೋಲನ್ನೇ ಕಾಣದೆ ಪ್ರಥಮ ಸ್ಥಾನವನ್ನ ಪಡೆದಂತಹ ತಂಡ ಸೀತಾರಾಮ ಕಾರ್ಲರವರ ಗರಡಿಯಲ್ಲಿ ಬೆಳಗಿದಂತಹ ತಂಡ ದ ಟೀಮ್ ಶ್ರೀರಾಮಾಂಜನೇಯ ಕಾರ್ಲ. ವೇದಿಕೆಯಲ್ಲಿ ಎಲ್ಲ ಅತಿಥಿಗಳು ಶ್ರೀರಾಮಾಂಜನೇಯ ಇದು ಕಾರ್ಲ ವಸಂತಣ್ಣ ಎಲ್ಲ ರಾಧಣ್ಣ ಎಲ್ಲರೂ ಸೇರಿ ಎಲ್ಲರೂ ಜೊತೆಲಿ ನಿಲ್ಬೇಕು. ಬನ್ನಿ. ಗಣೇಶ್ ಸರ್ ಇಲ್ಲಿ ಆಲ್ರೌಂಡರ್ ಓಪನ್ ಮ್ಯಾಚ್ ಇದ್ದು ಸಂದೇಶ್ ಸರ್ ಸಂದೇಶ್ ಇದು ಮಾಡುವ ಆಲ್ರೌಂಡರ್ ಮತ್ತೆ ಮಾಡುವ. ಗಣೇಶನ್ ಮಾತನ್ನ ಗಮನಡು
ಪ್ರಶಸ್ತಿ ವಿತರಣೆ ಆಯ್ನ ಕೂಡ್ಲಿ ಎಂಕಲು ವೇದಿಕೆಯನ್ನು ಶಾಪರ್ಕ ಕಲಾವಿದರು ಮಂಗಳೂರು ದೇವದಾಸ್ ಕಾಪಿಕಾಡ್ ಉಂಬೆರೆಗೆ ಕೊರ್ಪ ಆ ಪೊರ್ತುಡು 5 ನಿಮಿಷಡೆ ನಾಟಕ ಪ್ರಾರಂಭಪುಡು ದಯದೀದು ಒನಸ್ ಮಂತೋಲ್ನಿ ಒನಸ್ ಮಾತೆರ್ಲ ಒನಸಾಯಟ ಕಾಪೆರ ಪುಜಿ ದಯಪಂಡ ಎಂಕಲ್ಡ ಅಗಲು 9 ಗಂಟೆಗೆ ಸ್ಟೇಜ್ಗೆ ಎಂದಿತ್ತಿರು ಎಂಕಲ್ಡ ಕ್ಷಮೆಗೆಯಿಂದ ಅಗಲಿಗೆ 10 ಗಂಟೆ 10:30 ಆಂಡ್ ಅವ್ರ ದಾರ ಲೇಟ್ ಆಂಡ್ ದಯವಿಟ್ಟು ಅವಂಚಿ ಓಪನ್ ಮ್ಯಾಚ್ ದ ಆಲ್ರೌಂಡರ್ ಬೆಸ್ಟ್ ರೈಡ್ ಏರಂದು ಡಿಸೈಡ್ ಆದಿಜಂಡು ಇತ್ತೆ ಅಫಿಷಿಯಲ್ ನಾಗ ಬಂತಂದ್ರೆ ಅಲ್ಲಿ ನಮ್ಮ ಜೊತೆ ಸಹಕರಿಸಿದಂತ ಎಲ್ಲ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ. ಪ್ರಶಸ್ತಿ ವಿತರಣೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಅಫಿಷಿಯಲ್ ದಯವಿಟ್ಟು ಫಾಸ್ಟ್ ಆಗಿ ನಿರ್ಣಯ ಮಾಡಿ, ಲೇಟ್ ಆಗ್ತಾ ಇದೆ. ದಯವಿಟ್ಟು ಇಲ್ಲಿ ಅತಿಥಿ ರಾಕೇಶ್ ಸರ್ ಅವರಿಗೆ ಬೇರೆ ಕಾರ್ಯಕ್ರಮದ ನಿಮಿತ್ತ ತೆರಲಿಕ್ಕಿದ್ದಾರೆ. ದಯವಿಟ್ಟು ಪ್ರಶಸ್ತಿ ವಿತರಣೆ ಮಾಡಿ. ನೋಡಿ ಇನ್ನೋರ್ವ ಶ್ಯಾಮ್ ಪ್ರಸಾದ್ ರವರು ಶ್ಯಾಮಣ್ಣ ಎಲ್ಲಿದ್ರು ಕೂಡ ಬರಬೇಕು. ನಮ್ಮ ಡಿಸೈನ್ ಕಾಗದದ ಡಿಸೈನ್ ಮಾಡಿದಂತ ಶ್ಯಾಮಣ್ಣ ಇವರಿಗೆ ಒಂದು ಸ್ಮರಣಿಕೆ ಇದೆ. ದಯವಿಟ್ಟು ಶ್ಯಾಮಣ್ಣ ಸುಂದರವಾದ ಒಂದು ನಮ್ಮೂರಿನ ಹಬ್ಬ ಎಂಬ ಕಾಗದವನ್ನು ಮಾಡಿದ್ದಾರೆ ಶ್ಯಾಮಣ್ಣ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇನ್ನೋರ್ವ ಫೋಟೋಗ್ರಾಫರ್, ಇಂದಿನ ಕಾರ್ಯಕ್ರಮದ ಫೋಟೋಗ್ರಾಫರ್ ಕೃಷ್ಣಮೂರ್ತಿ ಇವರಿಗೆ ಶಾಲು ಹಾಕಿ ಸ್ಮರಣೆ ನೀಡಬೇಕು. ಸೀತಾರಾಮ ಬೇರಿಕೆ SDMC ಅಧ್ಯಕ್ಷರು ಶ್ರೀ ಕೃಷ್ಣಮೂರ್ತಿ ಸ್ಟುಡಿಯೋ ಇವರಿಗೆ ಶಾಲು ಹಾಕಿ ಸ್ಮರಣೆ ಗೌರವಿಸಬೇಕು. ನಮಗೆ ಪ್ರತಿ ವರ್ಷ ಕೂಡ ಇವರು ಫೋಟೋಗ್ರಾಫ್ ಮಾಡುವವರು. ನೋಡಿ ಇದು ಪುರುಷರ ಮುಕ್ತ ವಿಭಾಗದ ಕಬಡ್ಡಿ ಪಂದ್ಯಾಟದ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥ ಬಹುಮಾನದ ಮುಂಚ ಇದು ಬೆಸ್ಟ್ ರೈಡರ್, ಇದು ಬೆಸ್ಟ್ ಕ್ಯಾಚರ್, ಬೆಸ್ಟ್ ಆಲ್ರೌಂಡರ್ ಪ್ರಶಸ್ತಿಯನ್ನು ನೀಡ್ತೇವೆ. ಇದು ಬೆಸ್ಟ್ ರೈಡರ್ ಗೋಸ್ಟು ಮಿಸ್ಟರ್ ಗಗನ್. ಇದು ಕಲ್ಲಿಗ ಟೈಗರ್ಸ್ ತಂಡದ ಆಟಗಾರ, ಇದು ಕಲ್ಲಿಗ ಟೈಗರ್ಸ್ ತಂಡದ ಆಟಗಾರ ಮಿಸ್ಟರ್ ಗಗನ್. ಇದು ಬೆಸ್ಟ್ ರೈಡರ್ ಯುವರಾಜ್ ಇದು ಬೆಸ್ಟ್ ಡಿಫೆಂಡರ್ ಮತ್ತೆ ಕೂಡ ಕಲ್ಲಿಗ ಟೈಗರ್ಸಿನ ಬೆಸ್ಟ್ ಡಿಫೆಂಡರ್ ಇದು ಮಾದೇಗೌಡ. ಗಣೇಶ್ ಪಲ್ಲ ಇವರು ಅವರಿಗೆ ಬಹುಮಾನ ನೀಡಿ ಗೌರವಿಸಬೇಕು. ಇದು ಪುರುಷರ ಮುಕ್ತ ವಿಭಾಗದ ಇದು ಬೆಸ್ಟ್ ಆಲ್ರೌಂಡರ್ ಕೊಡಿಪಾಡಿಯ ರಿತಿಕ್. ಇವರಿಗೆ ನಮ್ಮ ಮನೀಶ್ ಅವರು ಬಹುಮಾನ ನೀಡಿ ಗೌರವಿಸಬೇಕು. ಇದು ಪುರುಷರ ಮುಕ್ತ ವಿಭಾಗದ ಚತುರ್ಥ ಬಹುಮಾನದ ವಿಜೇತರು ತತ್ವಮಸಿ ಇದು ಬೆಗಂಬಿಲ.
ಇವರಿಗೆ ಪದ್ಮಶಂಕರ ಅರಕರೆ ಮತ್ತು ಪ್ರಶಸ್ತಿ ಗೌರವಿಸಬೇಕು. ಇದು ಪುರುಷರ ಮುಕ್ತ ವಿಭಾಗದ ತೃತೀಯ ಬಹುಮಾನದ ವಿಜೇತರ ದ ಟೀಮ್ ಆದಿಶಕ್ತಿ ಮಿತ್ತು ಜಯಂತ್ ಯುವರಾಜ್ ಬಹುಮಾನ ಗೌರವಿಸಬೇಕು. ಇದು ಪುರುಷರ ಮುಕ್ತ ವಿಭಾಗದಲ್ಲಿ ಸೋಲನ್ನೇ ಕಾಣದ ಫೈನಲ್ ನಲ್ಲಿ ಸೋಲನ್ನ ಅನುಭವಿಸಿ ದ್ವಿತೀಯ ಸ್ಥಾನ ಪಡೆದಂತಹ ಇದು ಟೀಮ್ ವಿವೇಕ್ ಫ್ರೆಂಡ್ಸ್ ಇದು ಕೋಡಿಪ್ಪಾಡಿ. ಇವರಿಗೆ ಜಯಂತ್ ಪಡೀಲ್ ಮತ್ತು ಇವರು ಬಹುಮಾನ ಗೌರವಿಸಬೇಕು. ಸತತ ಮುಕ್ತ ವಿಭಾಗದ ಕಬಡ್ಡಿಯಲ್ಲಿ ಒಟ್ಟು 16 ತಂಡಗಳು ಭಾಗವಹಿಸಿ 15 ಪಂದ್ಯಾಟಗಳು ನಡೆಸಿ ಸೋಲನ್ನೇ ಕಾಣದೆ ಪ್ರಥಮ ಬಹುಮಾನದ ವಿಜೇತರ ದ ಟೀಮ್ ಕಲ್ಲಗ ಟೈಗರ್ಸ್ ಪುತ್ತೂರ್. ಇವರಿಗೆ ವೇದಿಕೆ ಎಲ್ಲ ಅತಿಥಿಗಳು ವಸಂತ ಸಫಲ ಕುಂಜಾರು ಎಲ್ಲರೂ ರಾಧಣ್ಣ ಸೇರಿ ಕೊಡ್ಬೇಕು. ಕಮಿಟಿ ಇದೆ ಗಂಪರ ಕ್ಯಾಶ್ ಮಾಡ್ತಾರೆ. ಏನು ಬೇಡ ಅದ್ರ ಬಣ್ಣ ಕಡೆ ಅವನುಂಡು ನಮ್ಮೊಂದಿಗೆ ಗಣೇಶ ಸಮಿತಿ ಮಾಜಾಧ್ಯಕ್ಷರಾದಂಥ ರಾಜೇಶ್ ಬರಾರಿ ಇದರ ಸ್ವಾಗತ ಬಯಸ್ತೇವೆ. ಲಕ್ಕಡಿಪುದ ಎತ್ತನಗಳು ದಯವಿಟ್ಟು ಲಕ್ಕಡಿಪುದ ಅಲ್ಪ ಬುಕ್ ಕೊರಡು ಡ್ರಾ ಹಾಪುಂಡು ನನ್ನ ನಾಟಕ ಪ್ರಾರಂಭ ಹಾಪುಂಡು ಪ್ರಶಸ್ತಿ ವಿತರಣೆ ಅಂಡ್ ಏರು ನಾಟಕ ಎರಡು ನಾಟಕ ಚಾಡ್ ಕುಳ್ಳೆ ದಯವಿಟ್ಟು ಗಮನ. ಲಕ್ಟಿ ಪುಸ್ತಕ ಕೊಂಡೊಯ್ಯಿನಾಗ್ಲು ಐನಾತ್ ಬೇಕ ಕೊರಡು ಇತ್ತ ಡ್ರಾನ್ ಪೇರಡು ಲಕ್ಟಿ ಪುಸ್ತಕ ಕೊಂಡೊಯ್ಯಿನಾಗ್ಲು ಕೊರಿಯರ ಬಾಕಿ ಇತ್ತಿನಾಗ್ಲು ಐನಾತ್ ಬೇಕ ಕೊರಡು ಲಕ್ಡಿ ಪುಸ್ತಕ ದಯಪಂಡ ಅತಿಥಿಲ್ ಬರ್ತೇನೆ ಕುಳ್ಳೋಡ ఇది నన్ను అల్పని చేరమ ఇప్పుడు ఎదురుపోలే ಕಾಪಿ ಕಟ್ ಸರ್ 10 ನಿಮಿಷ ಕುರ್ದು 10 ನಿಮಿಷ ಬೊಕ್ಕ ಅಲ್ಲಿ ಸುಂದರ್ ರಿಕ್ಷದ ಸುಂದರ್ ಹರೀಶ್ ಪಡೀಲ್ ಬಿಡು ಅಣ್ಣ ಒಣಸ ಮಾಡ್ಕೊಳ್ಳಿ. ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರ ಮನಗಳು ಸಹಕಾರ ಮನಪೊಳಿ ಮುಲ್ಪ ಕೌಂಟರ್ ಉಂಡು ಅಂಚನೆ ಲಕ್ಕಡಿ ಬಿಡ್ತದೆ ಸಹಕಾರ ಮನಪೊಳಿ ದಯದೀತು ಲಕ್ಕಡಿ ಬಿಡ್ರ ನಡಪುಂಡು ನಾಟಕದ ನೋಡು ಒಂಜಿ ಲಕ್ಕಡಿ ಬಿಡ್ರ ನಡಪುಂಡು. ಹರೀಶ್ ಪಡೀಲ್ ಓಲರಣ್ಣ ಹರೀಶ್ ಪಡೀಲ್
ಸುಂದರ ರಿಕ್ಷಾ ಸುಂದರ ರಿಕ್ಷಾ ಅಂದ ಅಂಡೆಪುನಿ ಸುಂದರ ಸುಂದರ ಅಂಡೆಪುನಿ ಅಲ್ಲ ಕಾರ್ಯಕರ್ತರು ನಾಟಕ ತುಯರ ರೆಡಿ ಆವಣು ಆ 10 ನಿಮಿಷ ಮನಸ್ಸು ಮಲ್ತು ತಯಾರಾವಡು 10 ನಿಮಿಷ 10 ನಿಮಿಷ ಎಂಕಲು ಇತತೆ ಲೇಟ್ ಆತಂದು ದಯದೀತ್ ಗಣೇಶ್ ಸರ್ ಕೌಂಟರ್ ದಯವಿಟ್ಟು ಗಣೇಶ್ ಸರ್ ಅಫಿಷಿಯಲ್ ಗಣೇಶ್ ಸರ್ ಕೌಂಟರ್ ಹತ್ರ ಬರಬೇಕು ದಯವಿಟ್ಟು